ಎಚ್.ಡಿ.ಕೋಟೆ ತಾಲೂಕಿನ ಆದಿಕರ್ನಾಟಕ ಮಹಾಸಭಾ ವತಿಯಿಂದ ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬಣ ದಿನವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಆದಿಕರ್ನಾಟಕ ಮಹಾಸಭಾ ಅಧ್ಯಕ್ಷರಾದ ಎಚ್.ಸಿ. ನರಸಿಂಹಮೂರ್ತಿ ಹಾಗೂ ಹಿರಿಯ ಮುಖಂಡರು ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ಬುದ್ಧ ಧಮ್ಮ ಸಮಿತಿ ಮಾಜಿ ಅಧ್ಯಕ್ಷ ಹೈರಿಗಿ ಶಿವರಾಜ್ ಅಂಬೇಡ್ಕರ್ ಅವರು ಈ ದೇಶದ ಎಲ್ಲರಿಗೂ ಸಮಾನತೆ ನೀಡಬೇಕು ಎಂದು ಹೋರಾಟ ಮಾಡಿದ ಮಹಾನ್ ಮಾನವತಾವಾದಿ ಹಾಗೂ ಈ ದೇಶದ ಮಹಿಳೆಯರಿಗೆ ಎಲ್ಲಾಧಿಕಾರವನ್ನು ನೀಡಬೇಕೆಂಬ ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದ ಮಹಾಪ್ರಬುದ್ಧ ವ್ಯಕ್ತಿ ಇದ್ದರೆ ಅದು ಅಂಬೇಡ್ಕರ್. ಅಂತಹ ಮೇಧಾವಿಯನ್ನು ನಾವು ಕಳೆದುಕೊಂಡು ಬಡವಾಗಿದ್ದೇವೆ. ಈ ದೇಶಕ್ಕೆ ಮೂಲಭೂತ ಕಾನೂನು ಒದಗಿಸಿ ಸಂವಿಧಾನವನ್ನು ನೀಡಿ ಎಲ್ಲರೂ ಒಂದೇ ಎಂದು ಸಾರಿದ ಅಂಬೇಡ್ಕರ್ ಒಬ್ಬ ವಿಶ್ವಜ್ಞಾನಿ ಎಂದು ಹೇಳಿದರು. ಸಾಂಕೇತಿಕವಾಗಿ ಅಂಬೇಡ್ಕರ್ ಭವನದಲ್ಲಿ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸಿ ಸಂಜೆ 5 ಗಂಟೆಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೇಣದ ಬತ್ತಿ ಹಿಡಿದು ಮೆರವಣಿಗೆ ಮಾಡಿ ಸಿದ್ದಪ್ಪಾಜಿ ರಸ್ತೆಯ ಅಂಬೇಡ್ಕರ್ ಪ್ರತಿಮೆ ಬಳಿ ಕಾರ್ಯಕ್ರಮ ಕೊನೆಗೊಳಿಸಲಾಗುವುದು ಎಂದು ಎಚ್.ಸಿ. ನರಸಿಂಹಮೂರ್ತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಚ್.ಸಿ. ನರಸಿಂಹಮೂರ್ತಿ, ವೆಂಕಟಸ್ವಾಮಿ ಹಿರೇಗೌಡ, ಶಿರಮಹಳ್ಳಿ ಬಸವರಾಜ್, ಕೃಷ್ಣಾಪುರ ಪರಮಶಿವಮೂರ್ತಿ, ಚಾಶಿವಕುಮಾರ್, ವಕೀಲಿ ಸಿದ್ದಪ್ಪ, ಮಚ್ಚಯ್ಯ, ಜಕ್ಕಳ್ಳಿ ಮಲ್ಲೇಶ್, ಮುದ್ದುಮಲ್ಲಯ್ಯ, ಲಾರಿ ಪ್ರಕಾಶ್, ಎಲ್ಲ ಪಕ್ಷದ ಮುಖಂಡರು, ಹಿರಿಯರು, ಯುವಕರು, ಎಲ್ಲ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ಆದಿಕರ್ನಾಟಕ ಮಹಾಸಭಾ ತಾಲೂಕು ಅಧ್ಯಕ್ಷರೇ ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬಾಣದ ನೆನಪೋತ್ಸವ ಕಾರ್ಯಕ್ರಮವನ್ನು ನಾವು ಸಾಂಕೇತಿಕವಾಗಿ ವಿವಿಧ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಮತ್ತು ಆದಿಕರ್ನಾಟಕ ಮಹಾಸಭಾದ ನೇತೃತ್ವದಲ್ಲಿ ಇವತ್ತು ಸರಳವಾಗಿ ಆಚರಣೆ ಮಾಡುವಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ಬಹುಶಃ ಇವತ್ತು ಇಡೀ ವಿಶ್ವಾದ್ಯಂತ ಪೂಜ್ಯರನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಪವಿತ್ರವಾದ ದಿನ. ಇವತ್ತು ಇಡೀ ನೆನೆಸ್ಕೊಳ್ತಾ ಇದೆ. ಅದೇನಪ್ಪ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 66 ವರ್ಷಗಳ ಹಿಂದೆ ಅವರು ಬಾಲ್ಯದಿಂದ ವಿದ್ಯಾರ್ಥಿ ಜೀವನದಿಂದ ಕೂಡ ಬಹಳ ಸಂಕಷ್ಟದಲ್ಲಿ, ಶೋಷಿತ ಜೀವನದಲ್ಲಿ ಬಂದಂತ ಒಬ್ಬ ಮಹಾತ್ಮ. ಬಹುಶಃ ಅವರು ಈ ದೇಶ ಒಂದು ನೋವು ಮಾತ್ರ ನನಗೆ ಇನ್ನೂ ಕೂಡ ಕೊರಗಿದೆ. ನನಗೆ ಮಾತಾಡ್ತಕ್ಕಂಥವ್ರು ಬಾಬಾ ಸಾಹೇಬರ ವಿಚಾರವನ್ನ ಅರ್ಥಕೊಂಡಂಥವ್ರು, ಆ ದಳವಟ್ಟಗಳು ಕೂಡ ಅವರ ದಾರಿನಲ್ಲಿ ಹೋದ್ರೆ ಮುಂದಿನ ನಮ್ಮ ಯುವ ಪೀಳಿಗೆಗೆ ಒಂದು ಮಾದರಿಗಳಾಗ್ತೀವಿ ಅಂತಕ್ಕಂಥ ನನ್ನ ಭಾವನೆ. ಯಾಕಂದ್ರೆ ಇವತ್ತು ನಾವು ಸುಮ್ಮನೆ ಇರ್ಬೋದಾಗಿತ್ತು, ತಾಲೂಕುಗಳ ಜೊತೆ ಹೋಗಿ ಕೂತ್ಕೊಂಡು ಕಾರ್ಯಕ್ರಮ ಮಾಡಿ ಹೋಗ್ಬೋದಾಗಿತ್ತು. ಆದರೆ ನಮ್ಮ ತಾಲೂಕಿನ ಮುಖಂಡರುಗಳನ್ನ ಕರೆದು ಅವ್ರ ಕೆಲವು ವಿಚಾರಗಳನ್ನ ಮಾತಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದು. ಅವ್ರ ವಿಚಾರಗಳನ್ನ ಕೇಳಿದಾಗ ನಮಗೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಗೌರವ ಸಿಗ್ತದೆ. ಯಾಕಂದ್ರೆ ಶಿವರಾಜಣ್ಣ ಸುಮಾರು ಹೊತ್ತು ಮಾತಾಡೋದು, ಕೆಲವು ವಿಚಾರಗಳು ಗೊತ್ತಿರಕ್ಕಿಲ್ಲ, ಎಲ್ಲ ಬುದ್ಧಿವಂತರು ವಿದ್ಯಾವಂತರು ಇರಕ್ಕಿಲ್ಲ. ಇದರ ವಿಚಾರಗಳನ್ನು ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಇವತ್ತಂತೂ ವಾಟ್ಸಪ್, ಫೇಸ್ಬುಕ್ ಅಲ್ಲಂತೂ ಬಾಬಾ ಸಾಹೇಬ್ರಿಗೆ ಅಪಾರದಂಥ ಚಿಂತಕರು ಸಾಕಷ್ಟು ವಿಚಾರಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ನೋಡಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿರ್ತೀರಿ. ಬಹುಶಃ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಅವನ್ನ ನೆನೆಸ್ಕೊಳ್ಳಿಕ್ಕೆ ನಾವು ಅನೇಕ ಕೆಲವು ವಿಚಾರಗಳನ್ನು ನಾವು ನಮನ ಮಾಡ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾನು ಬಾಬಾ ಸಾಹೇಬ್ರನ್ನ ಯಾವ ದೃಷ್ಟಿಕೋನದಲ್ಲಿ ನಾವು ನೋಡೋದೇ ಆದರೆ, ಇವತ್ತು ಬಾಬಾ ಸಾಹೇಬರು 66 ವರ್ಷದ ಹಿಂದೆ